ನಮಸ್ಕಾರ. ನಾನು ಅಡೂರು ಲಕ್ಷ್ಮೀನಾರಾಯಣ ರಾವ್. ನಾನು ಯಕ್ಷಗಾನದಲ್ಲಿ ಕಳೆದ 30 ವರ್ಷಗಳಿಂದ ವ್ಯವಸಾಯ ಮಾಡ್ತಾ ಇದ್ದೇನೆ. ಪ್ರಸ್ತುತ ಕಳೆದ ವರ್ಷದವರೆಗೆ ಧರ್ಮಸ್ಥಳ ಮೇಳದಲ್ಲಿದ್ದೆ. ಇವಾಗ ಯಕ್ಷಗಾನ ಬೇಡ ಅಂತ ನಾನು ಮನೆಯಲ್ಲಿ ಕೂತ್ಕೊಂಡವ. ಹಾಗಾಗಿ ಮೇಳದಿಂದ ಕರೆ ಬಂತು, ಸೀತ್ಲು ಮೇಳದಲ್ಲಿ ಒಂದು ವರ್ಷ ತಿರುಗಾಟ ಮಾಡಿ ನಿಮ್ಮ ಸೇವೆ ಬೇಕು ಅಂತ ಹೇಳಿದರು. ಹಾಗಾಗಿ ದೇವರಿಗೆ ನನ್ನಿಂದಾದ ಸೇವೆಯನ್ನು ನಾನು ಈ ವರ್ಷ ಮಾಡಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನನ್ನನ್ನು ಸಹಕರಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮತ್ತು ಪ್ರಸ್ತುತ ಈ ವರ್ಷ ವಿಶೇಷ ಅಂದರೆ 25ನೇ ವರ್ಷದ ಇದು ಮೇಳದ ರಜತ ಪರ್ವ, ಅದಕ್ಕೂ ನಾನು ಸೇರ್ಪಡೆಯಾದದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಹಾಗೆ ಮುಂದೆ ಕೂಡ ನನಗೆ ನಿಮ್ಮಿಂದ ಆಗುವಷ್ಟು ಪ್ರೋತ್ಸಾಹ ಮತ್ತು ಸಹಕಾರವನ್ನು ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಯಾಕೆ ಯಕ್ಷಗಾನ ಬೇಡ ಅಂದರೆ ನನ್ನ ತಂದೆಯವರಿಗೆ ವಯಸ್ಸಾಯಿತು. ಹಾಗಾಗಿ ಇನ್ನೂ ಒಬ್ಬರು ಮನೆಯಲ್ಲಿ ನಮಗೆ ಕೃಷಿ ಕಾರ್ಯಕ್ರಮಗಳೆಲ್ಲ ಇದೆ, ತೋಟ ಗದ್ದೆಗಳೆಲ್ಲ ನೋಡಿಕೊಂಡು ಬರಲಿಕ್ಕೆ ಜನ ಬೇಕಾಗ್ತದೆ ನಮಗೆ. ಹಾಗಾಗಿ ನಾನು ಇನ್ನು ಮನೆಯಲ್ಲೇ ಇನ್ನು ಎಷ್ಟಾದರೂ ನಾವು ಕೃಷಿಯನ್ನು ಬಿಟ್ಟು ನಮಗೆ ವ್ಯವಸಾಯ ಯಕ್ಷಗಾನವೇ ಆಗೋದಿಲ್ಲ. ಮನೆ ನೋಡಿಕೊಂಡು ಬರಬೇಕಾಗ್ತದೆ. ತಂದೆ ತಾಯಿಯವರು ಪ್ರಾಯವಾಯಿತು, ಹಾಗಾಗಿ ಇನ್ನು ನೋಡಿಕೊಂಡು ಬರೋದು ಅಂತ ನಾನು ಯಕ್ಷಗಾನ ಬಿಟ್ಟದ್ದು. ತೃಪ್ತಿ ಉಂಟು ನನಗೆ ಯಕ್ಷಗಾನದಿಂದ. ಹಾಗಾಗಿ ನಿಮ್ಮ ಇನ್ನೂ ಪ್ರೋತ್ಸಾಹ ಬೇಕು ಅಂತ ನಾನು ಕಳಕಳಿಯ ವಿನಂತಿ.